ಕೊರೋನಾ ಮಹಾಮಾರಿ ಜಗತ್ತಿಗೆ ಕಾಲಿಟ್ಟಾಗಿನಿಂದ ಜನರ ಮನಸ್ಥಿತಿ ಕೂಡ ಸಾಕಷ್ಟು ಬದಲಾಗಿದೆ. ಸ್ವಚ್ಛಂದವಾಗಿ ಓಡಾಡುತ್ತಿದ್ದ ನಾವು ಇದೀಗ ಮನೆಯಲ್ಲಿದ್ದರೂ ಮಾಸ್ಕ್ ಧರಿಸುವ ಪರಿಸ್ಥಿತಿಗೆ ತಲುಪಿದ್ದೇವೆ. ಯಾವುದೇ ವ್ಯಕ್ತಿ ವಸ್ತುವನ್ನ ಮುಟ್ಟಿದ್ರೂ ತಕ್ಷಣ ಸ್ಯಾನಿಟೈಸರ್ ನೆನಪಾಗುತ್ತದೆ. ಇದಕ್ಕನುಗುಣವಾಗಿ ಮಾರುಕಟ್ಟೆಯಲ್ಲಿಯೂ ಬಣ್ಣ ಬಣ್ಣದ ಮಾಸ್ಕ್ಗಳು, ವಿವಿಧ ರೀತಿಯ ಸ್ಯಾನಿಟೈಸರ್ ಲಗ್ಗೆ ಇಟ್ಟಿದೆ. ಅದರಲ್ಲಿ ಕೆಲವು ಅಸಲಿ, ಇನ್ನು ಕೆಲವು ನಕಲಿ. ಆದ್ರೆ ಇದೀಗ ಇದೊಂದು ಮಾಸ್ಕ್ ಮಾರುಕಟ್ಟೆಯಲ್ಲಿ ಸಖತ್ ಸೌಂಡ್ ಮಾಡುತ್ತಿದೆ. ಜನರು ಇದರ ಮೊರೆ ಹೋಗಿದ್ದಾರೆ. ಅದುವೇ ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದ ತಯಾರಿಸಿದ ಹರ್ಬಲ್ ಮಾಸ್ಕ್. ಹೌದು, ಲಾವಂಚ, ತುಳಸಿ, ಅರಶಿನ, ಕಹಿಬೇವು, ಮಜ್ಜಿಗೆ ಸೊಪ್ಪು ಹಾಗೂ 10 ಹಲವಾರು ಗಿಡಮೂಲಿಕೆಗಳು ಬಳಸಿ ಮಾಡಿದ ಈ ಮಾಸ್ಕ್ ಉಡುಪಿಯ ಸಂಜೀವಿನಿ ಗಾರ್ಡನ್ ಹೌಸ್ ನಲ್ಲಿ ಲಭ್ಯವಿದೆ. ನಕಲಿ ಮಾಸ್ಕ್ಗಳ ಭರಾಟೆಯಲ್ಲಿ ಈ ಹರ್ಬಲ್ ಮಾಸ್ಕ್ಗೆ ಬಹುಬೇಡಿಕೆ ಇದ್ದು, ಈ ಆಯುರ್ವೇದಿಕ್ ಮಾಸ್ಕ್ ಕೊಳ್ಳಲು ಜನರು ಮುಗಿಬೀಳುತ್ತಿದ್ದಾರೆ. ಧರಿಸುವುದು ಒಂದು ತಮ್ಮ ರಕ್ಷಣೆಗೆ ಅಗತ್ಯವಾಗಿದ್ದು ಎಲ್ಲರೂ ಮಾಸ್ಕ್ ಅನ್ನು ಧರಿಸ್ತಾ ಇದ್ದಾರೆ. ಸೊ ಅಂತಹದ್ರಲ್ಲಿ ಸಂಜೀವಿನಿ ಗಾರ್ಡನ್ ಹೌಸ್ ನಾವು ಒಂದು ವಿಶೇಷ ಮಾಸ್ಕ್ ಅನ್ನು ತಂದಿದ್ದೇವೆ. ಇದು ಏನಂತ ಹೇಳಿದ್ರೆ, ಇದು ಹರ್ಬಲ್ ಮಾಸ್ಕ್. ಈ ಮಾಸ್ಕ್ ಅಲ್ಲಿ ಒಂದು ಪಾಕೆಟ್ ಇರ್ತದೆ ಮತ್ತು ನಾವು ಇದರಲ್ಲಿ ಸ್ವಚ್ಛ ಮಾಸ್ಕ್ ಹಾಕೋದ್ರಿಂದ ಕೆಲವರಿಗೆ ಉಸಿರುಗಟ್ಟಿದಂತಹ ವಾತಾವರಣ ನಿರ್ಮಾಣವಾಗ್ತದೆ. ಅದಕ್ಕೋಸ್ಕರ ಇದರಲ್ಲಿ ನಾವು ಲಾವಂಚದ ಬೇರುಗಳನ್ನು ಹಾಕಿ ಕೊಟ್ಟಿರ್ತೇವೆ. ಗ್ರಾಹಕರು ಅವರ ಅಭಿರುಚಿಗೆ ತಕ್ಕದ ಹಾಗೆ ಒಂದು ಲಕೋಟೆಯಲ್ಲಿ ತುಳಸಿ ಎಲೆ ಅಥವಾ ಕಹಿಬೇವಿನ ಎಲೆ ಅಥವಾ ಮಜ್ಜಿಗೆ ಸೊಪ್ಪು ಅಥವಾ ಅರಸಿನ, ಅವರ ಇಷ್ಟದ ಪ್ರಕಾರದ ಎಲೆಗಳನ್ನು ಇದರಲ್ಲಿ ಹಾಕಿ ಈ ಮಾಸ್ಕಿನ ಪಾಕೆಟ್ನ ಒಳಗಡೆ ಇಟ್ಕೊಂಡಾಗ ಅವರಿಗೆ ತುಳಸಿಯ ಪರಿಮಳ, ಕಹಿಬೇವಿನ ಪರಿಮಳ, ಮಜ್ಜಿಗೆ ಸೊಪ್ಪಿನ ಪರಿಮಳ ಬಂದು ಒಳ್ಳೆಯ ಒಂದು ಆಹ್ಲಾದಕರವಾದ ಉಸಿರು ತಗೊಳ್ಳಿಕ್ಕೆ ಸಹಾಯ ಆಗ್ತದೆ. ಮತ್ತು ಇವುಗಳನ್ನು ಸಾಯಂಕಾಲ ತೆಗೆದಿಟ್ಟು ಪುನಃ ಅವರು ಸಣ್ಣಗೆ ಸೋಪ್ನಿಂದ ತೊಳೆದು ಆಮೇಲೆ ಮರುದಿವಸ ಒಣಗಿಸಿ ನೀವು ಈ ಮಾಸ್ಕ್ ಉಡುಪಿಯ ಸಂಜೀವಿನಿ ಗಾರ್ಡನ್ ಹೌಸ್, ಮಂಜುರಾಧ ಕಾಂಪ್ಲೆಕ್ಸ್, ಇದರ ಹತ್ರ, ಕೋರ್ಟ್ ಹತ್ರ, SBS ಟೈಲರ್ ಹತ್ರ ಇದು ಲಭ್ಯವಿದೆ. ಮತ್ತು ಇವತ್ತು ಇದರ ಬೇಡಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಇದು ಬಹಳ ವೈರಲ್ ಆಗಿ ಭಾರತಾದ್ಯಂತ ಇದರದ್ದು ಬೇಡಿಕೆ ಬಂದಿದೆ. ಅದಕ್ಕೋಸ್ಕರ ಇದನ್ನು ಭಾರತಾದ್ಯಂತ ಲಭ್ಯ ಮಾಡಲು ನಾವು ಆನ್ಲೈನ್ ನಲ್ಲಿ ಕೂಡ ಇದನ್ನು ಮಾರಾಟ ಮಾಡ್ತಾ ಇದ್ದೇವೆ. ನಿಮಗೂ ಈ ಮಾಸ್ಕ್ ಕೊಂಡುಕೊಳ್ಳುವ ಬಯಕೆ ಏನಾದ್ರೂ ಇದ್ರೆ ತಕ್ಷಣವೇ ಸಂಜೀವಿನಿ ಗಾರ್ಡನ್ ಹೌಸ್ಗೆ ಭೇಟಿ ಕೊಡಿ. ನ್ಯೂಸ್ ಬ್ಯೂರೋ, ಸ್ಪಂದನ ಟಿವಿ, ಉಡುಪಿ.